ಬ್ಯಾಕ್ ಟು ಮಾಡಲ್ ಬಾಯ್ಸ್ ಯೂಟ್ಯೂಬ್ ಚಾನಲ್ ಗಾಯ್ಸ್. വീട്ടിലെ പിണ്ടി പോകുന്നില്ല ಬಯ್ಯದ ಹೊರತು പോകുന്നിಲ್ಲ ಸದ್ಯ ಬ್ಯಾಂಕ್ದಲ್ಲಿ ಇದು ಮುಟ್ಟ ಬ್ಯಾಟ್ ಬೇಲೆ ಇಡ್ತು ಬೇಲೆ ಇಲ್ಲಿ ಫುಲ್ ಡೇ ಫುಲ್ ಪೊಯ್ತೆ ಅಲ್ಪ ಓದ್ತಿಕ್ಕ ನಮ್ಮೈತೆ ಪೂರ ಆಯ್ಬೇಕ പോകുന്നിಲ್ಲ ನಾವ ಪೂರ ಕೃಷ್ಣ ಜನ್ಮಾಷ್ಟಮಿ ಪೂರ ಮುಗಿಡು ನಮ್ಮ ಅಂತೆ ವೇಷ ಬಾರ್ದಿತ್ತ ಐಕೊಂಜಿ ಕಾಣಿಕೆ ಬಾಡ್ಕಂತ പോകുന്നിಲ್ಲ ಇದು ಸದ್ಯ ಅಡೆ ಪೊತ್ತಿಕ್ಕು ಆಯ್ತು ಸದ್ಯ ಫುಲ್ ಟ್ರಾಫಿಕ್ ಫುಲ್ ಮಲ್ತಲ್ಲೇರು ಫುಲ್ ಕ್ಲಿಯರ್ ಮಲ್ತಲ್ಲೇರು ಒಳ್ಳೆಯರು ಪೂರಾಗಿಲ್ಲ ಮತ್ತೆ ಗಾಡಿ ಹೆಂಗನೆ ರಡ್ ಗಾಡಿ ಇಡ್ಬೋದು ಮಂಚೆ ಅಂತ ಪೂರ ನಮ್ಮ ಜವಣಿಯರಲ್ಲಿ ಪೂರ ಟ್ರಾಫಿಕ್ ಕ್ಲಿಯರ್ ಮಲ್ತಲ್ಲೇರು ನೀನ ಗಾಡಿ ಇದ್ಯಾ ಗಾಡಿ ವಾಸನ ಗಾಡಿ ಬರ್ತೀನಿ ಆ ರೋಡೆ ಹೋಯ್ರು പോയി ಡ್ಯೂಟಿ ಅಂಚ ಕೂಡ ಬರ್ತೀರ ಆಕಾಶನಗುಲ್ ವೇಷಕ್ಕೆ ಎತ್ತು ಗೊತ್ತಾಗಿ ದೊಡ್ಡ ಸಾರಾಗಿ ಜಿಂಜಲ್ ಬಂದರೆ ಪೂರ ಕಟ್ಟ ಮಾಲ್ತು ಪಾಡ್ಲ ಸೈಡ್ ಪೂರ ಕಟ್ಟೆ ಆಪುಂಡು ಕೇಂಡ್ರಿಜ್ ಎಡಿಟರ್ ಏನದ ಫುಲ್ಲು ಬಡ್ಡ ಫುಲ್ಲು ಜನ ಅಲ್ಲಿ ಫುಲ್ಲು ಹಿಂಗೆ ಬಯ್ಯ ಬರ್ತೀನಿ ಅದು ಫುಲ್ಲು ಅದು ಫುಲ್ ಕರೋಡಿದ್ದಿ ಹತ್ತು ಆಂಡಲ ಮೆರವಣಿಗೆ ಎತ್ತಕನ ಹತ್ತುಡು ಆಂಡಲ ಎತ್ತೆ ಜನ ಫುಲ್ಲು ಕ್ರೌಡ್ ಅದು ದೇವಸ್ಥಾನದಲ್ಲೇ ಪೋರೆಗ ಪೂಜ ನಮ್ಮ ನಾನ ಶುರು ಮಲ್ಪುಗ ರೌಂಡ್ ಬಾಡ್ರಿ ಹೋಯ್ ಕೃಷ್ಣ ಮಠದ ಎದುರು ಗೋಪುರ ಚಂದ್ರಮಳಿ ದೇವಸ್ಥಾನ ಒಂದು ನೀಜೋಜ ಪೂರ ಒಂಜಿ ಲೆಕ್ಕ ಸುಸ್ತಾದ ಬೈದ ಮುಗುಲು ಒಂಜಿ ಲೆಕ್ಕ ಜನ ಜನ ತಂಗುಳಿ
ಎಂಕಲ್ ಪಿಲಿತ ಪಿರ ಹುಡುಬೋದು ಬಚಾವಾದ ಬೇಗ ಪಾಸ್ ಆಯ ಪಿಲಿತು ಅದು ಪಿಲಿತ ತಿಳ್ಕೊಂಡು ಡೇಂಜರ್ ಇತ್ತು ಪಿಲಿತ ತಿಳ್ಕೊಂಡು ಸೇಫ್ ಹುಡ್ಬೋದು ಆ ಪಿಲಿತ ಪಿರ ಹುಡ್ಬೋದು ವ್ಯಾಪಾರ ಸೇಫ್ ಹುಡ್ಬೋದು ಅನಂತವಾದ ಸಮಯ ಮತ್ತು ಅನಂತದಲ್ಲಿ ಒಂದು ನಿತ್ಯ ಸತ್ಯವೆಂದರೆ ಪರಮ ಪುರುಷನಾದ ಶ್ರೀಕೃಷ್ಣ ಈ ಭೂಮಿಯಲ್ಲಿ ಅವತರಿಸಿದ್ದು. ಕಂಸನ ಆಲೋಚನೆಯ ಫಲಶ್ರುತಿಯಂತೆ ತನ್ನ ತಂಗಿಯ 8ನೇ ಗರ್ಭದಲ್ಲಿ ಜನಿಸುವ ಶಿಶುವಿನಿಂದ ತನಗೆ ಮೃತ್ಯು ಎಂದು ತನ್ನ ತಂಗಿ ಮತ್ತು ವಸುದೇವನನ್ನು ಸೆರೆಯಲ್ಲಿಟ್ಟಿರುತ್ತಾನೆ. ಆದರೆ ಪ್ರಶಾಂತವಾದ ಗೋಕುಲದಲ್ಲಿ ದೇವಾಧಿದೇವನಾದ ಶ್ರೀಕೃಷ್ಣ ತನ್ನ ತುಂಟಾಟದಿಂದ ಪ್ರತಿಯೊಬ್ಬರ ಮನಸೂರೆಗೊಂಡ. ನವನೀತ ಚೋರನಾಗಿ ಮಡಕೆಯಿಂದ ಬೆಣ್ಣೆ ಕದ್ದ ಕೃಷ್ಣ ಮಣ್ಣು ಮೆದ್ದು ತಾಯಿ ಯಶೋದೆಗೆ ಸಿಕ್ಕಿ ಬಿದ್ದು ಬಾಯಿಯಲ್ಲೇ ಬ್ರಹ್ಮಾಂಡ ತೋರಿದ. ಶ್ರೀಕೃಷ್ಣನು ಕಾಳಿಂಗನ ಹೆಡೆಯ ಮೇಲೆ ನರ್ತನ ಮಾಡುತ್ತಾನೆ.
ಗೋವರ್ಧನ ಗಿರಿಯನ್ನು ತನ್ನ ಕಿರು ಬೆರಳಿನಲ್ಲಿ ಎತ್ತಿ ಹಿಡಿದ ಕೃಷ್ಣ ಗೋವುಗಳನ್ನು ಗೋಪಾಲಕರನ್ನು ರಕ್ಷಿಸುತ್ತಾನೆ. ಅಘಾಸುರ ಹಾಗೂ ಬಕಾಸುರರನ್ನು ಸಂಹರಿಸುತ್ತಾನೆ. ದಾವಾನಲದಂತೆ ಪ್ರವಹಿಸಿದ ಕಾಡ್ಗಿಚ್ಚನ್ನು ನುಂಗಿ ಬೃಂದಾವನದ ರಕ್ಷಣೆ ಮಾಡುತ್ತಾನೆ. ಅಲೌಕಿಕ ಪ್ರೇಮಾನಂದದ ಅನುಭೂತಿಗಾಗಿ ಗೋಪಿಯರೊಂದಿಗೆ ರಾಸಲೀಲೆಯಾಡಿ ಬೃಂದಾವನದ ಬೆಳದಿಂಗಳಲ್ಲಿ ನರ್ತಿಸುತ್ತಾನೆ. ಕೃಷ್ಣನ ಕೊಂಗೊಳಲಿನ ಅತೀ ಮಧುರ ಸ್ವರಗಳು ಗೋವು ಗೋಪಿಯರ ಹೃದಯವನ್ನು ಗೆದ್ದು ಎಲ್ಲ ಸಹೃದಯರನ್ನು ರಂಜಿಸುತ್ತದೆ. ಅಶರೀರ ವಾಣಿಯ ಪ್ರಕಾರ ಕೃಷ್ಣ ತನ್ನ ಮಾವನಾದ ಕಂಸನ ಸಂಹಾರ ಮಾಡಿ ಸಜ್ಜನರಿಗೆ ಶಾಂತಿಯೊದಗಿಸುತ್ತಾನೆ. ನಿಜ ಸ್ನೇಹದ ಕುರುಹಾಗಿ ತನ್ನ ಬಾಲ್ಯದ ಗೆಳೆಯ ಸುಧಾಮನನ್ನು ಸತ್ಕರಿಸಿ ಸ್ನೇಹದ ಪರಾಕಾಷ್ಠೆ ಮೆರೆಯುತ್ತಾನೆ. ಧರ್ಮ ಸಂಸ್ಥಾಪನೆಯ ಕೈಂಕರ್ಯದಲ್ಲಿ ಸತ್ಯ ನಿಷ್ಠ ಸಾತ್ವಿಕರಾದ ಪಾಂಡವರ ಪಕ್ಷ ವಹಿಸಿ ಅಧರ್ಮದ ಸಂಕೇತವಾಗಿದ್ದ ಕೌರವರನ್ನು ವಿರೋಧಿಸುತ್ತಾನೆ. ಪ್ರಪಂಚದ ಅತಿ ಶ್ರೇಷ್ಠ ಗ್ರಂಥ ಶ್ರೀಮದ್ ಭಗವದ್ಗೀತೆ. ಇದನ್ನು ಅರ್ಜುನನಿಗೆ ರಣರಂಗದಲ್ಲಿ ಅವನು ತನ್ನ ಕರ್ತವ್ಯ ಮರೆತಾಗ ಧೈರ್ಯ ತುಂಬಿ ಸತ್ಯದ ಜಯಕ್ಕೆ ನೀನು ಕೇವಲ ಕಾರಣ, ಎಲ್ಲವೂ ನನ್ನಿಂದಲೇ ಎಂಬ ಘೋಷವಾಕ್ಯ ಉಚ್ಚರಿಸಿ ಬೋಧಿಸುತ್ತಾನೆ. ಈ ಕಾರಣದಿಂದಲೇ ಭಗವದ್ಗೀತೆ ಸಾರ್ವಕಾಲಿಕ ಸತ್ಯ ಬೋಧಿಸುವ ಪವಿತ್ರ ಗ್ರಂಥವಾಗಿ ಇಂದಿಗೂ ಪ್ರಚಲಿತದಲ್ಲಿದೆ. ಭಗವಂತ ಎಲ್ಲರ ಹೃದಯದಲ್ಲಿ ನೆಲೆಸಿರುತ್ತಾನೆ, ತನ್ನ ಭಕ್ತರನ್ನು ಸದಾ ಪಾಲಿಸುತ್ತಾನೆ ಎಂದು ಅರ್ಜುನನಿಗೆ ಮತ್ತು ಮನುಕುಲಕ್ಕೆ ಭರವಸೆ ನೀಡುತ್ತಾನೆ. ಕಲಿಯುಗದಲ್ಲಿ ಕೃಷ್ಣನ ಬೋಧನೆ ದಾರಿದೀಪವಾಗಿ ಮಾಡುತ್ತದೆ. ಭಕ್ತಿಯ ಮೂಲಕ ಪ್ರಾಪಂಚಿಕ ನರಳಾಟಗಳನ್ನು ಮೀರಬಹುದು. ಜಗತ್ತಿನಲ್ಲಿ ಎಷ್ಟೇ ಭವನಗಳಿದ್ದರೂ ಕೃಷ್ಣನ ಸ್ಮರಣೆ. ಪೂರ ಪೋಂದುಲ್ಲ ನಮ್ಮ ಪೂರ ಪಿರ ತಿರುಗುದು ನಮ್ಮ ಮಲ್ಲ ಜನ ಇನ್ನಿತ ಮಲ್ಲ ಜನ ನಮ್ಮ ಇನ್ನಿತ ಇನ್ನೆಂಕಲ್ ಪೂರ ಪೋಂದುಲ್ಲ ಇನ್ನಿತ ಮುಗಿಂಡು ಪೂರ ಪೂರ ಮುಲ್ಪ ರೆಡಿ ಆಗ್ತೀವಿ. ರಡ್ಡು ಕಿಲೋಮೀಟರ್ ಬನ್ನು ರಾಟಿಗೆ ಅಯ್ಯೋ 1.5 ಕಿಲೋಮೀಟರ್ 1 ಕಿಲೋಮೀಟರ್ ಇಪ್ಪು ಒಂಜಿಲ ಇಜ್ಜಿ ಅರ್ಧ ಜಾಸ್ತಿ ಉಂಟು ಮುಕ್ಕಲ್ಲ ಚೂರು ಕಮ್ಮಿ ಈಗ ಒಂದು ಏತ್ ಮಲ್ಲ ಲಾಗು ಬರ್ಪಣ ಅಂದು ಗೊತ್ತಿಗೆ ಆಯ್ನ 2 ನಿಮಿಷ ಜಾಸ್ತಿ ಮಲ್ಪಿರೋದು ಓಡು ಈಗ